ನಮಸ್ಕಾರ ಸ್ನೇಹಿತರೆ, ವಿಷ್ಣುವಿನ ಪಾದವನ್ನು ಪೂಜಿಸುವ ವಿಶ್ವದ ಏಕೈಕ ದೇವಾಲಯವಿದು. ಇಲ್ಲಿರುವ ವಿಷ್ಣುವಿನ ಪಾದದ ಆಳ ಪಾತಾಳ ಉದ್ದಕ್ಕೂ ಇದೆ ಎಂದು ನಂಬಲಾಗಿದೆ. ಈ ವಿಷ್ಣು ಪಾದಕ್ಕೆ ಪೂಜೆ ಸಲ್ಲಿಸಿದರೆ ಮೋಕ್ಷ ದೊರೆಯುತ್ತದೆ ಎಂದು ನಂಬಲಾಗಿದೆ. ಇದೇ ಜಾಗದಲ್ಲಿ ರಾಮ ಹಾಗೂ ಸೀತೆ ಪಿಂಡದಾನ ಮಾಡಿದ್ದರೆಂದು ನಂಬಲಾಗಿದೆ. ಬನ್ನಿ ಸ್ನೇಹಿತರೆ, ಇಂತಹ ಅದ್ಭುತವಾದಂತಹ ಜಾಗವನ್ನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸಲು ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಭಾರತದಲ್ಲಿ ಅನೇಕ ದೇವಾಲಯಗಳಿವೆ. ಅವುಗಳಲ್ಲಿ ಅನೇಕ ದೇವಾಲಯಗಳು ತಮ್ಮದೇ ಆದಂತಹ ರಹಸ್ಯಗಳನ್ನು, ಕುತೂಹಲಕಾರಿ ವಿಷಯಗಳನ್ನು ಹೊಂದಿವೆ. ಇಂತಹ ಹಲವಾರು ರಹಸ್ಯಗಳು ಯುಗ ಯುಗಗಳಿಂದಲೂ ಯಾರಿಗೂ ಕಂಡುಹಿಡಿಯಲು ಸಾಧ್ಯವಾಗಿಲ್ಲ. ಇವತ್ತು ತಂತ್ರಜ್ಞಾನ, ಜ್ಞಾನ, ವಿಜ್ಞಾನ ಎಲ್ಲ ಮುಂದುವರೆದರೂ ಕೂಡ ಈ ರಹಸ್ಯಗಳನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಿಲ್ಲ, ಸಾಧ್ಯವಾಗುವುದಿಲ್ಲ ಕೂಡ. ಅಂತಹ ಒಂದು ದೇವಾಲಯವೇ ಭಾರತದ ಬಿಹಾರ್ ರಾಜ್ಯದ ಗಯಾದಲ್ಲಿರುವಂತಹ ವಿಷ್ಣುಪಾದ ದೇವಾಲಯ. ಇದನ್ನು ಸತ್ಯಯುಗದಲ್ಲಿ ಸ್ಥಾಪಿಸಲಾಗಿತ್ತೆಂದು ಪುರಾಣಗಳು ನಂಬಿವೆ. ಅಷ್ಟೇ ಅಲ್ಲ, ಶ್ರೀಹರಿಯ ಪಾದವನ್ನು ಪೂಜಿಸುವ ಇದು ವಿಶ್ವದ ಏಕೈಕ ದೇವಾಲಯ ಕೂಡ ಆಗಿದೆ. ಬಿಹಾರ್ ರಾಜ್ಯದ ಗಯಾದಲ್ಲಿರುವ ಫಾಲ್ಗುನಿ ನದಿಯ ಪಶ್ಚಿಮ ಭಾಗದಲ್ಲಿದೆ. ಈ ದೇವಾಲಯದ ಹೆಸರೇ ವಿಷ್ಣುಪಾದ ದೇವಾಲಯ. ಈ ದೇವಾಲಯ ಹೆಸರುವಾಸಿಯಾಗಿರುವುದೇ ಇಲ್ಲಿರುವ ವಿಷ್ಣುವಿನ ಹೆಜ್ಜೆ ಗುರುತುಗಳು ಅಥವಾ ಪಾದಗಳು. ಈ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ಶ್ರೀಹರಿಯ ಆಶೀರ್ವಾದ ಸಿಗುತ್ತದೆ ಮತ್ತು ಸ್ಥಳೀಯರ ಪ್ರಕಾರ ಎಲ್ಲ ದುಃಖಗಳು ನಾಶವಾಗುತ್ತದೆ ಹಾಗೂ ನಿಮಗೆ ಮೋಕ್ಷ ಕೂಡ ದೊರೆಯುತ್ತದೆ ಎಂದು ನಂಬಲಾಗಿದೆ. ವಿಷ್ಣುಪಾದ ದೇವಸ್ಥಾನದಲ್ಲಿ ವಿಷ್ಣುವಿನ ಹೆಜ್ಜೆ ಗುರುತುಗಳು ಮಾರೀಚ ಋಷಿಯ ಪತ್ನಿ ಧರ್ಮವತ್ತಾಳ ಶಿಲೆಯ ಮೇಲೆ ಇದೆ. ಈ ಹೆಜ್ಜೆ ಗುರುತುಗಳಿಗೆ ಸಂಬಂಧಿಸಿದಂತೆ ಒಂದು ದಂತಕಥೆಯೂ ಕೂಡ ಇದೆ. ಹಿಂದೆ ಗಯಾಸುರನೆಂಬ ರಾಕ್ಷಸನು ಸಂಹಾರಗೊಳಿಸಲು ಮಾತಾ ಧರ್ಮವತ್ತ ಶಿಲೆಯನ್ನು ಧರ್ಮಪುರಿಯಿಂದ ಕರೆತಂದು ಭಗವಾನ್ ವಿಷ್ಣು ಗಯಾಸುರ ರಾಕ್ಷಸನನ್ನು ಶಿಲೆಯ ಮೇಲೆ ಹಾಕಿ ತನ್ನ ಕಾಲುಗಳಿಂದ ತುಳಿದು ಹತ್ಯೆಗೈಯುತ್ತಾನೆ. ಹೀಗೆ ಗಯಾಸುರ ಇಲ್ಲಿಂದಲೇ ಪಾತಾಳವನ್ನು ಕೂಡ ಸೇರುತ್ತಾನೆ. ಅಂದಿನಿಂದ ಈ ಬಂಡೆಯ ಮೇಲೆ ವಿಷ್ಣುವಿನ ಹೆಜ್ಜೆ ಗುರುತುಗಳು ಇದೆ ಎಂದು ನಂಬಲಾಗಿದೆ. ಇಡೀ ಜಗತ್ತಿನಲ್ಲಿ ಶ್ರೀಹರಿಯ ಪಾದವನ್ನು ಕಾಣುವ ಏಕೈಕ ಸ್ಥಳ ಇದೆನ್ನಲಾಗಿದೆ. ಪೂರ್ವಜರ ವಿಮೋಚನೆಗಾಗಿ ವಿಷ್ಣುಪಾದ ದೇವಸ್ಥಾನದಲ್ಲಿ ಪಿಂಡದಾನವನ್ನು ಕೂಡ ಮಾಡಲಾಗುತ್ತದೆ. ವರ್ಷ ಪೂರ್ತಿ ಇಲ್ಲಿ ಪಿಂಡದಾನವನ್ನು ಆಯೋಜಿಸಲಾಗುತ್ತದೆ. ಹಾಗೆಯೇ ಒಂದು ವೇಳೆ ನೀವು ಇಲ್ಲಿ ಪಿಂಡದಾನ ಮಾಡಿದರೆ ಮುಂದೆ ಎಲ್ಲಿಯೂ ಪಿಂಡದಾನ ಕೂಡ ಮಾಡಬಾರದು. ಅಂದರೆ ಇಲ್ಲಿ ಮಾಡುವ ಪಿಂಡದಾನ ಅತಿ ಶ್ರೇಷ್ಠ ಪಿಂಡದಾನವೆಂದು ಕೂಡ ನಂಬಲಾಗಿದೆ. ಇಲ್ಲಿರುವ ವಿಷ್ಣುವಿನ ಹೆಜ್ಜೆಯನ್ನು ಸ್ಪರ್ಶಿಸುವುದರಿಂದ ಮನುಷ್ಯನ ಎಲ್ಲ ಪಾಪಗಳು ನಾಶವಾಗಿ ಅವನು ಮೋಕ್ಷ ಹೊಂದುತ್ತಾನೆ ಎಂದು ಕೂಡ ನಂಬಲಾಗಿದೆ. ಮರ್ಯಾದಾ ಪುರುಷೋತ್ತಮ ಎನಿಸಿಕೊಂಡಿರುವ ಭಗವಾನ್ ಶ್ರೀರಾಮ ಮತ್ತು ಸೀತಾದೇವಿಯು ಕೂಡ ಈ ಸ್ಥಳದಲ್ಲೇ ಭೇಟಿ ನೀಡಿ ಈ ದೇವಾಲಯಕ್ಕೆ ವಿಶೇಷ ಮೆರುಗನ್ನು ನೀಡಿದ್ದರೆಂದು ನಂಬಲಾಗಿದೆ. ಹಿಂದೆ ಸೀತಾಮಾತೆಯು ದಶರಥ ಮಹಾರಾಜನಿಗೆ ಪಿಂಡದಾನ ಮಾಡಿದ್ದ ಸ್ಥಳ ಎಂದು ಕೂಡ ನಂಬಲಾಗಿದೆ. ಸೀತಾಮಾತೆ ಇಲ್ಲಿರುವ ಫಾಲ್ಗುನಿ ನದಿಯ ಮರಳಿನಿಂದ ಪಿಂಡವನ್ನು ಮಹಾರಾಜ ದಶರಥನಿಗೆ ಅರ್ಪಿಸಿದ್ದಳು ಎಂದು ಕೂಡ ನಂಬಲಾಗಿದೆ. ಅಂದಿನಿಂದ ಇಲ್ಲಿ ಮರಳಿನ ಮೂಲಕವೇ ಪಿಂಡದಾನವನ್ನು ಮಾಡುವ ಸಂಪ್ರದಾಯವಿದೆ. ದಂತಕಥೆಗಳ ಪ್ರಕಾರ ಗಯಾಸುರನೆಂಬ ರಾಕ್ಷಸನು ತಪಸ್ಸಿನಿಂದ ವರವನ್ನು ಪಡೆದುಕೊಂಡು ದೇವರಿಂದ ಆಶೀರ್ವಾದ ಪಡೆಯುತ್ತಾನೆ. ನಂತರ ಆ ಆಶೀರ್ವಾದವನ್ನ ದುರುಪಯೋಗ ಪಡಿಸಿಕೊಳ್ಳಲು ಪ್ರಾರಂಭಿಸುತ್ತಾನೆ. ಅದೇನೆಂದರೆ ಅವನೇ ಈ ಭೂಲೋಕದಲ್ಲಿ ಕಂಡವರಿಗೆಲ್ಲ ಮೋಕ್ಷ ಕೊಡಲು ಪ್ರಾರಂಭಿಸುತ್ತಾನೆ. ಹೀಗೆ ಭೂಲೋಕದಲ್ಲಿಯೇ ಮೋಕ್ಷ ಕೊಡುವುದರಿಂದ ಸ್ವರ್ಗಲೋಕಕ್ಕೆ ಯಾವ ಒಂದು ಮೌಲ್ಯ ಇರುವುದಿಲ್ಲ ಎಂದು ದೇವರುಗಳಿಗೆ ಅರ್ಥವಾಗುತ್ತದೆ. ಆಗ ಗಯಾಸುರನ ದಬ್ಬಾಳಿಕೆಯಿಂದ ಬೇಸರಗೊಂಡ ದೇವರು ಶ್ರೀಹರಿಯ ಆಶ್ರಯ ಪಡೆಯಲು ಬಯಸುತ್ತಾರೆ ಹಾಗೂ ಗಯಾಸುರ ಭೂಮಿಯನ್ನು ರಕ್ಷಿಸಬೇಕೆಂದು ಬೇಡಿಕೊಳ್ಳುತ್ತಾರೆ. ಅನಂತರ ವಿಷ್ಣುವು ತನ್ನ ಒಂದು ಪಾದವನ್ನು ಈ ಭೂಮಿಯ ಮೇಲೆ ಇರಿಸಲು ವ್ಯಕ್ತಪಡಿಸುತ್ತಾನೆ. ಆಗ ಈ ಪಾದವನ್ನು ಎಲ್ಲಿ ಇಡಲಿ ಎಂದು ಗಯಾಸುರನನ್ನು ಕೇಳಿದಾಗ ಅವನು ಅವನ ಮೇಲೆ ಇಡಲು ಹೇಳುತ್ತಾನೆ. ಇದೇ ಕಾರಣ ವಿಷ್ಣುವು ಗಯಾಸುರನ ಮೇಲೆ ತನ್ನ ಪಾದವನ್ನು ಇಟ್ಟು ಅವನನ್ನು ಕೂಡ ಮೋಕ್ಷಗೊಳಿಸುತ್ತಾನೆ.
ಹೀಗೆ ಗಯಾಸುರನು ಪಾತಾಳಕ್ಕೆ ಹೋಗುವ ಮೊದಲು ಒಂದು ವರವನ್ನು ಕೇಳುತ್ತಾನೆ. ಅದೇನೆಂದರೆ ತಾನು ಪಾತಾಳಕ್ಕೆ ಹೋದರೆ ತನಗೆ ಆಹಾರ ಯಾರು ಕೊಡುತ್ತಾರೆ ಎಂದು ಕೇಳುತ್ತಾನೆ. ಆಗ ವಿಷ್ಣುವು ಈ ಸ್ಥಳದಲ್ಲಿ ಯಾರ್ಯಾರು ಪಿಂಡದಾನ ಮಾಡುತ್ತಾರೋ ಅವರೆಲ್ಲರ ಪಿಂಡವು ನಿನಗೆ ಆಹಾರವಾಗಲಿ ಎಂದು ವರವನ್ನು ನೀಡುತ್ತಾರೆ. ಇದೇ ಕಾರಣ ಇಲ್ಲಿ ಹಿಂದೂಗಳು ಪಿಂಡದಾನ ಮಾಡಿ ಗಯಾಸುರನಿಗೂ ಹಾಗೂ ವಿಷ್ಣುವಿಗೂ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಹೀಗೆ ವಿಷ್ಣುವಿನ ಶಂಖ, ಚಕ್ರ ಮತ್ತು ಗದ ಸೇರಿದಂತೆ ವಿವಿಧ ಚಿಹ್ನೆಗಳನ್ನು ನೀವು ಇಲ್ಲಿ ನೋಡಬಹುದು. ಈ ಪಾದದ ಗುರುತು ಮಧ್ಯದಲ್ಲಿ ಕಪ್ಪು ಶಿಲೆಯಿಂದ ಮತ್ತು ಸುತ್ತಲೂ ಬೆಳ್ಳಿಯಿಂದ ಆವೃತವಾಗಿದೆ. ಈ ದೇವಾಲಯವು 220 ವರ್ಷಗಳ ಹಳೆಯದೆಂದು ನಂಬಲಾಗಿದೆ. ಈ ದೇವಾಲಯದ ಎತ್ತರ ಸುಮಾರು 30 ಮೀಟರ್ ಇದೆ ಹಾಗೂ ಸುಂದರವಾದ ಕೆತ್ತಿದ 8 ಸ್ತಂಭಗಳು ಪ್ರಾಂಗಣದಲ್ಲಿವೆ. ಈ ದೇವಾಲಯವನ್ನು ಹಿಂದೆ ಇಂದೂರಿನ ಮಹಾರಾಣಿ ದೇವಿ ಅಹಿಲ್ಯಾಬಾಯಿ ಹೋಳ್ಕರ್ 1787ರಲ್ಲಿ ಫಾಲ್ಗುನಿ ನದಿ ತಟದ ಮೇಲೆ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದರೆಂದು ನಂಬಲಾಗಿದೆ. ಈ ದೇವಸ್ಥಾನವನ್ನು ಮೇಲಿನಿಂದ ನೋಡಿದರೆ ಅತ್ಯದ್ಭುತವಾಗಿ ಕಾಣುತ್ತದೆ. ಇದೇ ಕಾರಣ ಇಲ್ಲಿಯೇ ಹತ್ತಿರವಿರುವಂತಹ ಬ್ರಹ್ಮಯೋನಿ ಗುಡ್ಡದ ಶಿಖರದ ಮೇಲೆ ಹೋಗಲು ಜನರು ಇಷ್ಟಪಡುತ್ತಾರೆ. ಈ ಬ್ರಹ್ಮಯೋನಿ ಬೆಟ್ಟವು ಈ ದೇವಾಲಯದ ನೈಋತ್ಯ ದಿಕ್ಕಿನಲ್ಲಿದ್ದು ಇಲ್ಲಿಂದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ. ಈ ಬೆಟ್ಟವು ತುಂಬ ಆಕರ್ಷಕವಾಗಿದ್ದು ಇಲ್ಲಿಗೆ ತಲುಪಲು ಪ್ರವಾಸಿಗರು 1000 ಕಲ್ಲಿನ ಮೆಟ್ಟಲನ್ನು ಹತ್ತಬೇಕು. ಅಂದ ಹಾಗೆ ಗಯಾ ಬಿಹಾರದ ರಾಜಧಾನಿ ಪಟ್ನಾದಿಂದ ಸುಮಾರು 98 ಕಿಲೋಮೀಟರ್ ದೂರದಲ್ಲಿದ್ದರೆ, ಹಾಗೆಯೇ ಕಾಶಿಯಿಂದ ಅಂದರೆ ವಾರಣಾಸಿಯಿಂದ ಸುಮಾರು 254 ಕಿಲೋಮೀಟರ್ ದೂರದಲ್ಲಿದೆ. ಗಯಾಗೆ ಹೋಗಲು ನಿಮಗೆ ನೇರವಾದಂತಹ ರೈಲ್ವೆ ಸಂಪರ್ಕವೂ ಕೂಡ ಇದೆ. ಹಾಗೆಯೇ ಹತ್ತಿರದ ವಿಮಾನ ನಿಲ್ದಾಣ ಅಂದರೆ ಅದು ಪಾಟ್ನಾದಲ್ಲಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಕಾಶಿ, ಪ್ರಯಾಗ್ರಾಜ್ ಅಥವಾ ಪಾಟ್ನಾಗೆ ಹೋದರೆ ದಯವಿಟ್ಟು ಗಯಾಗೆ ಭೇಟಿ ಕೊಡಿ. ವಿಷ್ಣುವಿನ ಪಾದವನ್ನು ಸ್ಪರ್ಶಿಸಿ ಮೋಕ್ಷವನ್ನು ಪಡೆಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.